ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಡಿವಿಆರ್ ಬಸವ ನಮ್ಮ ಸೋರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸೋರುಚಿ ಅಡುಗೆ ಮನೆಯಲ್ಲಿ ಏನು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮಮತಾ ಕೋಟೆನ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಓಕೆ, ಏನು ಸ್ಪೆಷಲ್ ಇವತ್ತು? ಇವತ್ತೊಂದು ಹಾಗಲಕಾಯಿ ಸ್ಟಫ್ ಫ್ರೈ. ಕೈ ಊಟ ಅಂತಲ್ಲ ಇವತ್ತು. ಹಾಗಾದರೆ ಸ್ಟಫ್ ಫ್ರೈಯಾ? ಹೌದು. ಹಾಂ, ಓಕೆ. ಮತ್ತು ಇನ್ನೊಂದು ಕುಕುಂಬರ್ ಮತ್ತು ಮಿಂಟ್ ಹಾಕಿ ಒಂದು ದಹಿ ಲಸ್ಸಿ. ಲಸ್ಸಿಯಾ? ಹೌದು. ಓಕೆ. ಒಂದು ಸ್ವೀಟ್ ಲಸ್ಸಿ ಅಂತಂದರೆ ಅದೇ ಸ್ವೀಟ್ ಬರುತ್ತಲ್ಲ? ಸ್ವೀಟ್ ಇಲ್ಲ, ಸಾಲ್ಟ್ ಹಾಕಿ. ಹಾಂ, ಸಾಲ್ಟ್ ಹಾಕಿ ಲಸ್ಸಿ ಮಾಡ್ತೀರಾ? ಓಕೆ. ಮತ್ತೊಂದು ಹಾಗಲಕಾಯಿದು ಸ್ಟಫ್ ಫ್ರೈ ಅಲ್ಲ? ಇದು ಊಟಕ್ಕೆಲ್ಲ ಚೆನ್ನಾಗಿರ್ಬೋದು ಅಂತಲ್ಲ? ಹೌದು. ಓಕೆ. ಎರಡು ನೋಡಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಲ್ಲ. ಈಗ ಹಾಗಲಕಾಯಿ ಕಾಂತ ಉಂಟು. ಫಸ್ಟಿಗೆ ಅದೇ ಸ್ಟಫ್ ಫ್ರೈ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಒಂದು ಬಣ್ಣದ ಬೇಕಾ? ಅಂದರೆ ಈಗ ಹಾಗಲಕಾಯಿಯನ್ನು ಎಂತ ಮಾಡ್ತಿದ್ದಾರೆ ಫಸ್ಟ್ ಬೇಯಿಸಿ ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡಲಿಕ್ಕೆ ಉಂಟು. ಹಾಂ, ಈಗ ಫಸ್ಟಿಗೆ ಹಾಗಲಕಾಯಿ ಬೇಯಿಸ್ಬೇಕಲ್ಲ, ಅದಕ್ಕೆ ಬಣ್ಣೆಲ್ಲ ಬೇಕಲ್ಲ? ಓಕೆ ಓಕೆ. ಇದಕ್ಕೆ ನೀರು ಹಾಕಬೇಕಾ? ನೀರು ಹಾಕಿ ಸಾಕಾ? ಹಾಕಿ. ಅದು ಜಾಸ್ತಿ ನೀರು ಹಾಕಬೇಕಲ್ಲ, ಹಾಗಲಕಾಯಿ ಮುಳುಗಬೇಕಲ್ಲ? ಹೌದು. ಸಾಕಾ? ಓಕೆ. ಈಗ ಇದಕ್ಕೆ ಹಾಗಲಕಾಯಿ ಹಾಕಬೇಕಲ್ಲ? ಬಿಸಿ ಆಗಲಿ. ಬಿಸಿ ಆಗಲಿಲ್ಲ? ಹ್ಞೂ. ಓಕೆ. ಈಗ ಇದು ಹಾಗಲಕಾಯಿ ಕಹಿ, ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಂ, ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀರಾ? ಓಕೆ ಓಕೆ. ಮತ್ತೆ ನಾವು ಉಪ್ಪು ನೀರಲ್ಲಿ ಹಾಕಿ ವಾಪಸ್ ಬಿಸಿ ಮಾಡಬೇಕಾ? ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ. ಮತ್ತೆ ಒಂದು ನೀರು ಸ್ವಲ್ಪ ಹೊತ್ತು ಕುದಿ ಬರಬೇಕು. ಹಾಂ, ಓಕೆ. ಹಾಕ್ತೇನೆ. ಈಗ ನಾನು 2 ಹಾಗಲಕಾಯಿ ತಗೊಂಡಿದ್ದೇನೆ. ಓಕೆ. ನೀವು ಅಂದರೆ ಎಷ್ಟು ದಿವಸ ಅಂದರೆ ಉಪ್ಪು ನೀರು ಒಂದು ಅರ್ಧ ದಿವಸ ಹಾಕಬೇಕಾ? ಇಲ್ಲ, ಹಾಗಂದಾಗ ಸಾಕಾಗುತ್ತಾ? 10 ನಿಮಿಷ. 10 ನಿಮಿಷ ಸಾಕುತ್ತಲ್ಲ? ಓಕೆ. ಹಾಗಲಕಾಯಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು. ಓಕೆ. ನಾವು ನೀರು ಹಾಕಿದ ಕಾರಣ ಸ್ವಲ್ಪ ಉಪ್ಪು ಹಾಕ್ತಿದ್ದೀರಲ್ಲ? ಸ್ವಲ್ಪ ಅರಶಿನ. ಅರಶಿನ ಮತ್ತು ಉಪ್ಪಲ್ಲ? ಹೌದು. ಬೇಯಲಿಕ್ಕೆ ಇಷ್ಟ ಎರಡೇ ಹಾಕಲಿಕ್ಕೆ, ಬೇರೆ ಏನು ಹಾಕಲಿಕ್ಕಿಲ್ಲ? ಇಲ್ಲ. ಇದು ನೀವು ಒಂದು ಹಾಗಲಕಾಯಿನ 2 ಪೀಸ್ ಮಾಡಿದ್ರು ಅಂದರೆ? 2 ಹಾಗಲಕಾಯಿ ತಗೊಂಡಿದ್ದೇನೆ. ಹಾಂ, ಅಲ್ಲ, ಈಗ ಒಂದನ್ನು ಈಗ ಅರ್ಧ ಮಾತ್ರ ಮಾಡಿದ್ರಲ್ಲ? ಚಿಕ್ಕ ಚಿಕ್ಕ ಪೀಸ್ ಮಾಡ್ಬೋದಾ ಹೇಗೆ? ಇಲ್ಲ, ಹೀಗೆ ಬೇಕಾ? ಮಾಡ್ಲಿಕ್ಕೆ ಉಂಟಲ್ಲ? ಹಾಂ, ಹೌದು. ಇಷ್ಟು ದೊಡ್ಡ ಬೇಕಲ್ಲ? ಓಕೆ. ಹಾಗಾದರೆ ಇದು ಬೇಯಬೇಕಲ್ಲ? ಇದನ್ನು ಹಾಕಿ. ಹಾಂ, ಅಂದರೆ ಈಗ ಮಸಾಲೆ ಫ್ರೈ ಮಾಡಿ. ಮಸಾಲೆ ಫ್ರೈ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಲೇ? ಓಕೆ. ಹಾಗಾದರೆ ಈ ಕಡೆ ಇನ್ನೊಂದು ಒಲೆ ಉರಿಸ್ಬೇಕಲ್ಲ? ಈಗ ಇದನ್ನು ಇಲ್ಲಿಗೆ ಇಡಬೇಕಲ್ಲ? ಹ್ಞೂ. ಇದು ಬೇಯ್ತಾ ಇರಲಿ, ಅದಕ್ಕೆ ಬಣಲ್ಬೇಕಾ? ಎಸ್. ಈಗ ಲಿಡ್ ಮುಚ್ಚಬೇಕಾ? ಓಕೆ. ಎಸ್. ಇದೀಗ ಬೇಯ್ತಾ ಇರಲಿಲ್ಲ, ಇದಕ್ಕೆ ತುಪ್ಪ ಹಾಕೋದಾ? ಓಕೆ. ಅಂದರೆ ಹೇಗೆ ಒಗ್ಗರಣೆ ಟೈಪ್ ಮಾಡ್ಕೊಳ್ತಿದ್ದೀರಾ ಈಗ? ಒಂದು ಸ್ಪೂನ್ ಸಾಕಾ? ಸಾಕು. ಮತ್ತು ಸ್ವಲ್ಪ ಆಯಿಲ್ ಹಾಕ್ತೀರಾ? ಹಾಂ, ತುಪ್ಪ ಮತ್ತು ಆಯಿಲ್ ಎರಡನ್ನು ಒಟ್ಟಿಗೆ ಹಾಕ್ತಿದ್ದೀರಲ್ಲ? ಓಕೆ. ಈಗ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಓಕೆ. ಈಗ ತುಪ್ಪ ಮತ್ತು ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ತೇನೆ. ಬೆಳ್ಳುಳ್ಳಿ ಅಲ್ಲ? ಚಿಕ್ಕ ಬೆಳ್ಳುಳ್ಳಿ ಹಾಕಿದ್ದೀರಾ? ಹೌದು. ಒಂದು 2 ಬೆಳ್ಳುಳ್ಳಿಯಾ? ಈಗ 2 ಈರುಳ್ಳಿ ತಗೊಂಡೇನೆ, ಸಣ್ಣ ಕಟ್ ಮಾಡಿ. ಚಿಕ್ಕ ಈರುಳ್ಳಿ 2 ಅಲ್ಲ? ಹೌದು. ಅದರಲ್ಲಿ ಐಸ್ ಕ್ಯೂಬ್ ಉಂಟಾ? ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ. ಈರುಳ್ಳಿ ಬೇಯ್ತದಲ್ಲ? ಹೌದು. ಈಗ ಒಂದು ಟೊಮೆಟೊ ತಗೊಂಡೇನೆ. ಓಕೆ. ಹಾಕ್ತೇನೆ. ಒಂದು ಟೊಮೆಟೊ ಅಲ್ಲ, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿದ ಒಂದು ಟೊಮೆಟೊ. ಈಗ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ತಿದ್ದೇನೆ. ಇದಕ್ಕೆ ಮಸಾಲೆ ಏನು ಬೇರೆ ಏನು ಆಡಲಿ ಮಾಡಿ? ಮಸಾಲೆ. ಹಾಂ, ನಾನಾ ಮಸಾಲೆ ಬೇಕಾಗುತ್ತಲ್ಲ? ಓಕೆ. ಒಂದು ಫ್ರೈ ಆಗಲಿ. ಹೌದು. ಈಗ ಒಂದು ಮಸಾಲೆ ಇದ್ದರೆ ಎಲ್ಲ ಅಡುಗೆಗೂ ಯೂಸ್ ಆಗುತ್ತಲ್ಲ? ಓಕೆ. ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ವಲ್ಲ? ಎಷ್ಟು? 1 ಸ್ಪೂನಾ? ಒಂದು ಅರ್ಧ ಸ್ಪೂನಷ್ಟು ನಾನವರ ಮಸಾಲ ಹಾಕ್ತೀವಿ. ಓಕೆ, ಸಾಕಾ? ಈಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಿದ್ದೇನೆ. ಓಕೆ. ಇದು ಫ್ಲೇವರಿಗೆ. ಹಾಂ, ಫ್ಲೇವರಿಗೆ. ಹೌದು. ಈ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀರಲ್ಲ? ಆಲ್ಮೋಸ್ಟ್ ಸಾಧಾರಣ ಎಲ್ಲವನ್ನು ಹಾಕಿದ್ದೀರ ಅಂತ ಕಾಣುತ್ತೆ ಈಗ.
ಇದು ಹೇಗೆ ಊಟದ ಜೊತೆ ಹೇಗೆ? ಇದು ಸಂತೋಷ್ ರೈಸ್ ಮಿಕ್ಸ್ ಹಾಂ ಬಿಸಿ ಬಿಸಿ ಹಾಂ, ಅದಕ್ಕೆ ಗಂಜಿಗೆ ಚಂದ. ಹಾಂ, ಅದಕ್ಕೆ ಚೆಂದ ಆಗುತ್ತಲ್ಲ. ಓಕೆ, ಬೇಗ ಆಗ್ತದೆ. ಬೇಗ ಆಗ್ತದೆ. ಹೌದು, ಎಲ್ಲವನ್ನು ಕಟ್ ಮಾಡ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಟಿದೆ. ರಪ್ಪ ಆಗ್ತದೆ ಮಾತ್ರ. ಇದಾಯ್ತು, ಆಫ್ ಮಾಡಿ. ಆಫ್ ಮಾಡೋದಾ? ಓಕೆ, ಹಾಗಾದರೆ ಇದು ರೆಡಿ. ಇದಾಗಿದೆ ನೋಡುವ. ನೋಡುವಲ್ಲ. ಎಸ್, ಆಗಿದೆ. ತೆಗೆದಿರಾ? ಹಾಂ, ಆ ಥರ ಕೂತಿ ತೆಗೆದಿದ್ದೀರಲ್ಲ. ಹೌದು. ಓಕೆ, ಆಫ್ ಮಾಡೋದಲ್ಲ. ಹಾಂ, ಆಫ್ ಮಾಡಿ. ಎಸ್, ಈಗ ತಣ್ಣಗಾಗ್ಲಿಕ್ಕೆ ಉಂಟು. ಈಗ ನೆಕ್ಸ್ಟು ಈ ಮಸಾಲೆ ಹಾಂ, ಓಕೆ ಸರಿ. ಮಸಾಲೆ ಅಂತೂ ರೆಡಿ. ಆಮೇಲೆ ಯಾವುದು ಹಾಗಲಕಾಯಿ ಬೆಂದು ಕೂಡ ರೆಡಿ ಆಗಿದೆಲ್ಲ. ಈಗ ಇದು ಎರಡು ಕೂಡ ತಣ್ಣಗಾಗ್ಲಿಕ್ಕೆ ಉಂಟು. ತಣ್ಣಗಾಗಿ ಮಸಾಲೆ ಕೂಡ ತಣ್ಣಗಾಗಬೇಕು, ಇದು ಕೂಡ ತಣ್ಣಗಾಗಬೇಕು. ತಣ್ಣಗಾದ ನಂತರ ಅದನ್ನು ಸ್ಟಫ್ ಮಾಡೋದಾ? ಇದರೊಳಗಡೆ ಸ್ಟಫ್ ಮಾಡಿ ಸ್ವಲ್ಪ ತವ ಫ್ರೈ ಮಾಡಿ. ತವ ಫ್ರೈ ಮಾಡೋದಿಲ್ಲ. ಓಕೆ, ಈಗ ತಣ್ಣಗೆ ಆಗಿದೆ, ಆಲ್ಮೋಸ್ಟ್ ತಣ್ಣಗಾಗಿದೆಲ್ಲ. ಈಗ ಮಸಾಲೆಯನ್ನು ಹಾಗಲಕಾಯಿ ಸ್ಟಫ್ ಮಾಡ್ತೇನೆ. ಸರಿ. ಹಾಂ, ನೀವು ಆಲ್ರೆಡಿ ಅದನ್ನು ಸ್ವಲ್ಪ ಅರ್ಧ ಕಟ್ ಮಾಡಿದ್ದೀರಲ್ಲ. ಹೌದು. ಓಹೋ, ಆ ಥರ ಇದಂತೂ ಸಕ್ಕತ್ತಾಗಿರ್ಬೋದು ಮಾತ್ರ. ಹೌದು. ಎಸ್, ಇಷ್ಟಂತೂ ರೆಡಿಯಾಗಿದೆ. ಈಗ ತವ ಬಂದೆ. ಓಕೆ, ಆಗದ ಬಣ್ಣಲೇನೇ ಯೂಸ್ ಮಾಡುವಲ್ಲ ಹಾಗಾದರೆ? ಹೂವಲ್ಲೇ ಉರಿಸ್ಬೇಕು. ಆಗ ನಾವು ಫ್ರೈ ಮಾಡಿದ. ಎಸ್, ಇದಕ್ಕೆ ಆಯಿಲಾ? ಈಗ ಇದು ಬಿಸಿ ಆಗಿದೆ. ಓಕೆ, ಹಾಕ್ತೇನೆ ಆಯಿಲ್. ಹಾಂ ಸರಿ. ಜಸ್ಟ್ ಒಂದು ಮೇಲಿಂದ ಫ್ರೈ ಆಗಲಿಕ್ಕೆ ಅಂತ ಅದಲ್ಲ, ಹಾಗೆ ಆಲ್ರೆಡಿ ಎಲ್ಲ ಬೆಂದಿರುತ್ತೆ. ಆಯಿಲಲ್ಲಿ ಜಸ್ಟ್ ಒಂದು ಮೇಲ್ಗಡೆ. ಈಗ ನಾವು ಹಸಿ ಮೆಣಸನ್ನೆಲ್ಲ ಕೆಲವೊಮ್ಮೆ ಊಟಕ್ಕೆ ನೋಡಿ ಹಾಗೆ ಫ್ರೈ ಮಾಡಿ ತಿಂತದಲ್ಲ, ಉಪ್ಪೆಲ್ಲ ಹಾಕಿ ಹಾಗೆ. ಈಗ ಎಣ್ಣೆ ಬಿಸಿ ಆಗಿದೆ, ಇದನ್ನು ಹಾಕ್ತೇನೆ. ಈಗ ಇದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಅದನ್ನು ಕರೆಕ್ಟಾಗಿ ಕಮ್ ಮಾಡ್ಕೊಳ್ಬೇಕಲ್ಲ. ಜಾಸ್ತಿ ನಾವು ಫ್ರೈ ಮಾಡಿದರೆ ಅದು ಹೊರಗಡೆ ಹೋಗ್ತದಲ್ಲ. ಇದನ್ನು ಡಿಪ್ ಫ್ರೈ ಥರ ಹಾಗೆ ಮಾಡ್ಕೊಳ್ಬೋದಾ? ಇಲ್ಲ, ಈ ರೀತಿ ಕೂಡ ಮಾಡ್ಬೋದು. ಸಾವಿರ ಇವಾಗ ಈಗ ಇದಾಗಿದೆ. ಆಗಿದೆ. ಓಕೆ, ಆಲ್ಮೋಸ್ಟ್ ಫ್ರೈ ಅಂತೂ ಗಮದಾಗಿದೆ. ಕೊಡೋದಾಗಿದ್ರೆ ಆಫ್ ಮಾಡಿ. ಓಕೆ, ತೆಗೆದಿದ್ದೇನೆ. ಹಾಂ ಸರಿ. ಇಷ್ಟು ಫ್ರೈ ಅಂತ ಆಗಲೇಬೇಕಲ್ಲ. ಹೌದು. ಮಸಾಲೆ ಅಂತೂ ಚೆನ್ನಾಗಿ ಕಾಣ್ತಾ ಉಂಟು ಮಾತ್ರ ಒಳಗಡೆ ಹಾಗೆ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಯಲ್ಲ. ಬಿಸಿ ಬಿಸಿ ಉಂಟಲ್ಲ. ಹೌದು. ಅದೇ. ಓಕೆ, ಬಿಸಿ ಬಿಸಿ ಸಂತೋಷ್ ರೈಸ್ ಮಸಾಲ. ಹಾಂ, ಊಟಕ್ಕೆ ರೈಸಿಗೆ ಹಾಗಲಕಾಯಿಯ ಸ್ಟಫ್ ಫ್ರೈ ರೆಡಿ ಅಲ್ಲ. ಓಕೆ, ಗಮನಾಗಿದೆ. ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು. ಅಂದರೆ ಈಗ ನಾರ್ಮಲಾಗಿ ನಾವು ಹಾಗಲಕಾಯಿ ತರುವಾಗ ಸ್ವಲ್ಪ ದೂರವಿರುತ್ತೆ, ಎಲ್ಲರೂ ಕೈ ಇರುತ್ತೆ, ಹಾಗಿರುತ್ತೆ. ಬಟ್ ಈ ಥರ ಮಾಡಿಕೊಟ್ರೆ ಫುಲ್ಲು ಖಾಲಿ ಮಾಡುವುದು ಅಂತ ಅನಿಸ್ತಾ ಉಂಟು. ಕೈ ಸ್ವಲ್ಪ ಇರ್ಬೋದಾ? ಇಲ್ಲ, ಇಲ್ಲ, ಅದು ನಾವು ಬೇಯಿಸಿ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ತೇವೆ. ಓಕೆ, ಇದೆಲ್ಲ ಊಟಕ್ಕೆಲ್ಲ ಗಮನಾಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಹಾಗಲಕಾಯಿಯ ಸ್ಟಫ್ ಫ್ರೈ ರೆಡಿ ಮಾಡಿಕೊಡಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸ್ಟಫ್ಡ್ ಹಾಗಲಕಾಯಿ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಬೀಜರಹಿತ ಹಾಗಲಕಾಯಿಯನ್ನು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ತಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ, ಬಡೆ ಸೊಪ್ಪು 1 ಚಮಚದಷ್ಟು, ಚಿಕನ್ ಮಸಾಲಾ ಪುಡಿ 1 ಚಮಚ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ಈಗ ಮಸಾಲೆ ತಯಾರು. ಆ ನಂತರ ಬೇಯಿಸಿದ ಹಾಗಲಕಾಯಿಯನ್ನು ಮಧ್ಯದಲ್ಲಿ ತಯಾರಿಸಿದ ಮಸಾಲೆ ತುಂಬಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ. ಈಗ ರುಚಿಕರವಾದ ಸ್ಟಫ್ ಹಾಗಲಕಾಯಿ ಫ್ರೈ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.